ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಮಂಗಳೂರಿನ ವೈದಿಕ ಬ್ರಾಹ್ಮಣರ ತಂಡ ವಿಮಾನದಲ್ಲಿ ತೆರಳಿದೆ. ವೇದಮೂರ್ತಿ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಉಪಾಧ್ಯಾಯರ ನೇತೃತ್ವದಲ್ಲಿ ಸುಮಾರು 22 ಜನ ವೈದಿಕರು ಪ್ರಯಾಗ್ರಾಜ್ಗೆ ತೆರಳಿದ್ದಾರೆ. ಮಂಗಳೂರು, ಉಡುಪಿ, ಕಾಸರಗೋಡು ಜಿಲ್ಲೆಯ ವೈದಿಕರ ಈ ತಂಡ ಬೆಂಗಳೂರಿನಿಂದ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿದೆ. ವಿಮಾನ ಪ್ರಯಾಣದ ವೇಳೆ ವೈದಿಕರ ತಂಡ ಸ್ವಸ್ತಿ ಸೂಕ್ತ ಮಂತ್ರ ಪಠಣ ಮಾಡಿದ್ದು ವಿಮಾನದಲ್ಲಿನ ವಾತಾವರಣವನ್ನೇ ಬದಲು ಮಾಡಿದೆ. ವೈದಿಕರ ಮಂತ್ರಘೋಷ ಆರಂಭವಾಗುತ್ತಿದ್ದಂತೆ ವಿಮಾನದ ಇತರ ಪ್ರಯಾಣಿಕರು ಮಂತ್ರಮುಗ್ಧರಾಗಿ ಕೇಳಿದ್ದಾರೆ. 22 ಜನರ ತಂಡದಿಂದ ಏಕಕಾಲದಲ್ಲಿ ಮಂತ್ರ ಪಠಣ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಿ ಕುಂಭಮೇಳದಲ್ಲಿ ಭಾಗವಹಿಸಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಈ ತಂಡ ಮಂಗಳೂರಿಗೆ ವಾಪಸ್ಸಾಗಲಿದೆ. असुरघ्नविन्द्रसखं समस्व बृहद्यशो नाम निवारुहेम अम्मावतमान्यवसङ्गरिं दर्शस्याद्वेयं